ಮಳೆಯಿಂದ ಹಾನಿಗೀಡಾದ್ದು ಲೋಕೋಪಯೋಗಿ ಇಲಾಖೆಯ ಪಿಡಬ್ಲ್ಯೂಡಿ 4 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಗೊಳ್ಳಲಿರುವ ಮಂಗಳೂರು ತಾಲೂಕಿನ ಬೈತುರ್ಲಿ, ನೀರ್ಮಾರ್ಗ, ಮಲ್ಲೂರು, ಕಲ್ಪನೆ ಜಿಲ್ಲಾ ಮುಖ್ಯ ರಸ್ತೆಯ ಕಾಮಗಾರಿಗೆ ಮಂಗಳೂರು ನಗರ ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಸೆಪ್ಟೆಂಬರ್ 10ರಂದು ಮಲ್ಲೂರು ಬದ್ರಿಯಾ ನಗರದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾತನಾಡಿ, ಈ ಭಾಗದ ನಾಗರಿಕರ ಬಹುದಿನಗಳ ಬೇಡಿಕೆ ಇದಾಗಿದೆ. ನಿರಂತರ ಮಳೆಯಿಂದಾಗಿ ಸುಮಾರು 2.5 ಕಿಲೋಮೀಟರ್ ಅಂತರದಲ್ಲಿ ಹಾನಿಗೀಡಾಗಿದೆ. ಅನುದಾನದ ಕೊರತೆಯಿಂದ ಕಾಮಗಾರಿ ವಿಳಂಬವಾಗಿದೆ. ಶೀಘ್ರ ಕಾಮಗಾರಿ ಆರಂಭವಾಗಲಿದ್ದು, ಕಾಮಗಾರಿಯ ವೇಳೆ ಸ್ಥಳೀಯರ ಸಹಕಾರ ಅತ್ಯಗತ್ಯ. ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯ ಮಾಡುವಂತಿಲ್ಲ ಎಂದರು. ಮಲ್ಲೂರು ಭಾಗದಲ್ಲಿ ಈ ಹಿಂದೆ 4 ಕೋಟಿ ರೂಪಾಯಿ ಅಧಿಕ ಅನುದಾನದ ಅಭಿವೃದ್ಧಿ ಕಾಮಗಾರಿಗಳು ನಡೆದಿದ್ರೆ, ಮುಂದಿನ ದಿನಗಳಲ್ಲಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ದುರಸ್ತಿಯಂತಹ ಇನ್ನು ಕೆಲವು ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿವೆ ಎಂದರು. ಸ್ವಲ್ಪ ನಾವು ಸಹಿಸಿಕೊಳ್ಬೇಕಾಗ್ತದೆ, ಅವರಿಗೆ ಸ್ವಲ್ಪ ಸಹಕಾರವನ್ನು ಕೊಡಬೇಕಾಗ್ತದೆ. ಕಾಂಟ್ರಾಕ್ಟರ್ಗೆ ಸಹಕಾರ ಕೊಟ್ಟರೆ ಖಂಡಿತ ಅವರು ಸ್ಥಳೀಯರ ಸಹಕಾರ ಇದ್ರೆ ಒಳ್ಳೆ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ. ಮತ್ತು ನೋಡುವಲ್ಲಿ ಬೇರೆ ಬೇರೆ ರಾಜಕೀಯದೆಲ್ಲ ಬರ್ತದೆ, ಅದೆಲ್ಲ ಬರಲಿ ಹೋಗ್ತದೆ ಇರ್ತದೆ, ಅದು ತೊಂದರೆ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಸ್ಥಳೀಯರ ಸಹಕಾರವನ್ನು ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ನಿಮ್ಗೆ ಮಾಡಿಟ್ಟಿರುವಂತ ರಸ್ತೆ, ಇದರಲ್ಲಿ ಯಾವುದೇ ಪಕ್ಷ, ಯಾವುದೇ ಧರ್ಮ, ಜಾತಿ ಇದನ್ನೆಲ್ಲ ಬಿಟ್ಟು ನೋಡುವಲ್ಲಿ ಯಾವುದೇ ರೀತಿಯ ರಾಜಕೀಯವನ್ನ ಮಾಡದೆ ನಮ್ಮ ಸ್ಥಳೀಯರಿಗೆ ಬೇಕಾದಂತ ಒಂದು ಒಳ್ಳೆಯ ರಸ್ತೆಯನ್ನು ಮಾಡುವಂತ ಪ್ರಯತ್ನ ನಾವೆಲ್ಲರ ಸಹ ಕೈ ಜೋಡಿಸಿ ಮಾಡಬೇಕಾಗಿದೆ. 6 ಕೋಟಿ, ಒಂದು ಹತ್ರ 4.5 ಕೋಟಿಯಷ್ಟು ಕಾಮಗಾರಿಗಳನ್ನು ಇವಾಗಲೇ ಮಾಡಿದ್ದೇವೆ. ಇನ್ನು ಮುಂದೆ ಸಹ ಇನ್ನೊಂದು 51 ಕೋಟಿ ಈ ರಸ್ತೆ ಆದ ನಂತರ ಮತ್ತೊಂದು 50 ಲಕ್ಷ 60 ಲಕ್ಷದಷ್ಟು ಕಾಮಗಾರಿಯನ್ನು ಪುನಃ ಮಾಡಲಿಕ್ಕೆ ಇದ್ದೇವೆ. ಇದೇ ಭಾಗದಲ್ಲಿ ಸಹಕಾರ, ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, ನಿಮ್ಗೆಲ್ಲರ ಸಹ ಶುಭಾಶಯಗಳನ್ನು ಕೋರ್ತಾ, ನಾವು ಕೆಲಸ ಆಗುವಂಥ ಸಂದರ್ಭದಲ್ಲಿ ನನಗೆ ಬಂದು ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಪ್ರತಿದಿನ ಬಂದು ವೀಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸಹಕಾರ, ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರಿಗೆ ನಿಮ್ಮ ಸಹಕಾರ ಇರಲಿ ಅನ್ನುವಂಥ ಮಾತೊಂದಿಗೆ ನನ್ನ ಮಾತನ್ನು 4 ಕೋಟಿ ಅವಶ್ಯಕತೆ ಇದೆ ಅನ್ನೋದನ್ನು PWD ಅಧಿಕಾರಿಗಳು ಬಂದು ಹೇಳಿದರು. ಹಾಗಾಗಿ ನಮಗೆ ಬಂದಂಥ PWD ಫಂಡ್ನಲ್ಲಿ 4 ಕೋಟಿಯನ್ನು ಖಾಲಿ ಈ ಜಾಗಕ್ಕಾಗಿ ಇಟ್ಟಿದ್ರೆ, ಬೇರೆ ಕಡೆ ಎಲ್ಲ ನಾವು 1 ಕೋಟಿ 1.5 ಕೋಟಿಯನ್ನು ಇಟ್ಟು ಅಲ್ಲಲ್ಲಿ ಎಲ್ಲಿ ಬಜ್ಪೆ ಸೈಡ್ ಇರ್ಬೋದು ಅಥವಾ ಗಂಜಿಮಠ ಸೈಡು, ಕೈಕಂಬ ಅಲ್ಲೆಲ್ಲ ಸ್ವಲ್ಪ ಕೆಲಸ ಆಗ್ಲಿಕ್ಕಿದೆ. ಅಲ್ಲಿ 1.5 ಕೋಟಿ 2 ಕೋಟಿ ಒಳಗೆ ಮಾಡಿ ಮುಗಿಸಿದ್ದೇವೆ. ಈ ಜಾಗಕ್ಕೆ ಮಾತ್ರ ಬಹಳಷ್ಟು ವರ್ಷಗಳಿಂದಂಥ ಸಮಸ್ಯೆ, ಇದನ್ನ ಆಚೆ ಈಚೆ ಹೋಗ್ಲಿಕ್ಕೆ ಸಹ ಜನರಿಗೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ 4 ಕೋಟಿಯನ್ನು ಬೇರೆ ಎಲ್ಲ ಇಡುವುದು ಬೇಡ, ಈ ಜಾಗದಲ್ಲಿ ಇಟ್ಟು ಈ ರೋಡನ್ನು ಕಂಪ್ಲೀಟ್ ಮಾಡಿ ಅಂತ ನಾನು ಅಧಿಕಾರಿಗಳಿಗೆ ನಾವು ಲೆಟರ್ನ ಕೊಟ್ಟಿದ್ದೇವೆ. ಹಣದಲ್ಲಿ ಮುಖ್ಯವಾಗಿ 4 ಕೋಟಿಯನ್ನು ಇಲ್ಲಿಗೆ ಇಟ್ಟು ಇವತ್ತು ಅದ್ರ ಗುದ್ದಲಿ ಪೂಜೆ ಕೆಲಸ, ಅಂದ್ರೆ ಮಳೆಗೆ ಬಂತು ನೋಡಲ್ಲಿ, ಮಳೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ರು. ಕಾಂಟ್ರಾಕ್ಟರ್ ಸಹ ಬಹುಶಃ ನಮ್ಮ ಬಂಟ್ವಾಳ ಸೈಡಲ್ಲಿ ಜಾಸ್ತಿ ಕೆಲಸ ಮಾಡಿದವರು. ಅವರು ಇಮಿಡಿಯೇಟ್ ಆಗಿ ನಾನು ಮಾಡ್ತೇನೆ ಅಂತ ಹೇಳಿದ್ರು ಸಹ, ಮಾಡಿ ಅಂತ ಹೇಳಿದಾಗ ಇಲ್ಲಿ ಮಳೆ ಬರುವಂತ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ವಿಷಯ ಬಂದಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಈಗ ಕಮ್ಮಿಯಾಗಿ ಇವತ್ತು ನಮಗೆ ಈಗ ಗುದ್ದಲಿ ಪೂಜೆಯನ್ನು ನಡೆಸಿ ಇಲ್ಲಿ ಬೇಕಾದಂಥ ಬೇರೆ ಸಣ್ಣ ಸಣ್ಣ ವರ್ಕ್ಗಳೇನಿದೆ ಅದನ್ನು ಮಾಡ್ತಾ ತೋಡು ಆ ರೀತಿದೆಲ್ಲ ಕೆಲಸಗಳನ್ನು ಮಾಡ್ತಾ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ ಮಳೆ ಕಂಪ್ಲೀಟ್ ಆಗಿ ಆದ ನಂತರ ಮತ್ತು ಡಾಂಬರೀಕರಣ ಏನೆಲ್ಲ ಇದೆ ಆ ಕೆಲಸಗಳನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾರೆ ಅನ್ನೋಂಥ ಮಾಹಿತಿ ಅಧಿಕಾರಿಗಳು, PWD ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಸಹ ಇವಾಗಲೇ ಹೇಳಿದ್ದಾರೆ. ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸೋಹನ್ ಆಳ್ವಾ ಸ್ವಾಗತಿಸಿ ಪ್ರಸ್ತಾವಿಸಿದ್ರು. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಸುಮಾ ಎ ಶೆಟ್ಟಿ, ಅಡ್ಯಾರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಕಮಲಾಕ್ಷ ತಲಿಮಾರ್, ಮಲ್ಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇಲಿಯಾಸ್, ಮಲ್ಲೂರು ಬಿಜೆಪಿ ಅಧ್ಯಕ್ಷ ದೇವ್ ಪ್ರಸಾದ್, ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದಿನೇಶ್ ಬಜಿಲೊಟ್ಟು, ಪ್ರಮುಖರಾದ ಪ್ರದೀಪ್ ನಾಯ್ಕ್ ದೆಮ್ಮಲೆ, ಪಕ್ಷದ ಕಾರ್ಯಕರ್ತರು, ಸ್ಥಳೀಯರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.
Volkswagen. Volkswagen Mangalore, Airport Road, Yeyadi, Mangalore. Volkswagen.